ಪುತ್ತೂರು ಶಾರದೋತ್ಸವ ನಡತೊಂದು 2025 ಇಲ್ಲಿ ಒಂದು ವಿಡಿಯೋ ನಿಕ್ಲಿಗೆ ಬ್ಲಾಗ್ ಮುಖಾಂತರ ಏನು ತೂಪವೆ ಲೋವರ್ ಹಿಡಿದು ಸ್ಟಾರ್ಟ್ ಆಯ್ತು ದರ್ಬೆ ಮುಟ್ಟ ಬರ್ಪುಂಡು ಸೊ ಆತ ಪೂರ್ತಿ ಯಾನು ಪೂಜಿ ದಾದಪುರ ಈವೆಂಟ್ ಉಂಡು ದಾದಪುರ ಚೆಂಡೆ ಪೂರ ಉಂಡಿಗೆ ಐನ್ ಪೂರ ನಿಕ್ಲೆ ತೂಪಪ್ಪು ನಂಚಿನ ಈ ಬ್ಲಾಗ್ ಆದುಪ್ಪುಂಡು ಸೊ ಪೊಯ್ ಜಾಸ್ತಿ ಬಾತರ ಮಧ್ಯೆ ತೂದು ಬರ್ಕದ ಅದನ್ನು ಎಲ್ಲಿ ಲಾಗ್ ಆದಪ್ಪು ಮಲ್ಲ ಲಾಗ್ ಆದ್ ನಿಕ್ಲೆ ಒಂದು ತೂಪಾಕವಂತ ಮಾತೆಲ್ಲ ತೂಲೆ ಸಪೋರ್ಟ್ ಮಾಪ್ಲೆ ಓಕೆ ಸರಿ ನಾವು ಪೋದು ಬರ್ಕ ಮತ್ತು ಗಾಡಿನ ಪಾರ್ಕ್ ಮಾಡ್ತು ನಮ್ಮ ಸೋಜದಲ್ಪ ಇರ್ತೆ ನಮ್ಮ ಬುಲ್ವಾರ್ಗ್ ದೇವಸ್ಥಾನದ ದ್ವಾರ ತಿನ್ಬೇಕು ಸೋಜದಲ್ಪ ಸೋಜ ಮೆಟಲ್ ತಲ್ಪ ಬುಲ್ವಾರ್ದು ಪ್ರೊಸೀಜರ್ ಸ್ಟಾರ್ಟ್ ಆಪ್ನಿಗೆ ಅಂಚ ಅಲ್ಪದ ಪೂರ ವೀಡಿನಿಗ್ಲೆ ತೂಪವಳಿ ಪೋಂದುಲೆ ಅಲ್ಪರ್ದು ದಾದಪುರ ಉಂಡು ತೂಪದಕ್ಕೆ ಮುಪ್ಪರ್ದು ನಡ್ತೊಂದು ಪೋಂದುಲೆ ಇಟ್ಟು ಎಡ್ಡೆ ಅಪ್ಪನ ಬಂಡ ಅಂಕೆ ಮಸ್ತ್ ಬರ್ತು ಇಪ್ಪೇನ ಚೂರು ಎಲ್ಲ ಕಾಂಡೆ ಕೂಡ ಬೇರೆ ಪಾರುಂಡು ಅಂಚೆ ಅದು ಮಸ್ತ್ ಲೇಟ್ ಆದ ಉಪ್ಪೇರ ಆಪುಜಿ ಐ ಗೈಸ್ ಸರಿ ಪೋಯಿ ಪೋತು ತೂಕ ತೂದು ಇಂಚ ಪೂರ ಉಂಡು ಒಂದೊಂಜಿ ನಮ್ಮ ಈಗಲೇ ತೂವಲಿ ಏನಂಜಿ ಐಕೋಸ್ಕರ ಜಸ್ಟ್ ಇಂಥ ಶಾರದೋತ್ಸವ ಎಂಚ ಮೆರವಣಿಗೆ ಪುತ್ತೂರ್ದು ಆಪು ನಮ್ಮ ನಿಗ್ಲೇ ಕೊಂಚ ತೂವಲಿ ಯಾಕೆ ತುಂಬ ಲಾಸ್ಟ್ ಟೈಮ್ ನಾನು ಇದು 91ನೇ ಶಾರದೋತ್ಸವ ನಾನು ತೂಯಿನಿ ಫ್ಲೆಕ್ಸ್ ಇರ್ತೀವಿ ಹೋಯ್ ಹೋದೆ ನಾಡೆ ಎತ್ತೀವಿ ಕನಿಕ್ಲಿಗೆ ಬೀಡು ತುಕ ಮಧ್ಯ ವಿಶೇಷವಾದ ಶೋಭಾಯಾತ್ರೆ ವಿಶೇಷವಾಗಿ ಬರುವಂತಹ ಹೊತ್ತು ಸೇರಿರ್ತಕ್ಕಂಥ ಸರ್ವ ಕಲಾಭಿಮಾನಿಗಳೆಲ್ಲ ಕೂಡ ನನ್ನ ಆರ್ಥಿಕ ಕೀರ್ತಿಗೆ ಕಾರ್ಯಕ್ರಮ ಎದುರುಗೊಳ್ಳಲು ಗಂಗೈ ನದಿಗಳು ಮಗನಿಗೆ
ಸೇರಿರ್ತಕ್ಕಂಥ ಸರ್ವ ಭಗವದ್ ಭಕ್ತರೇ, ವಿಶೇಷವಾಗಿ ಶಾರದಾ ದೇವಿಯ ಭವ್ಯ ಸೇರಿಕೊಂಡಿರ್ತೇವೆ. ಸೇರಿಸಿ ಮಾತಾ ಕಲಾಪಿ ಮಾಡಿ ಬಂದರೆ ಕುಡರ ನಡರ ಆರ್ತಿ ಕೀರ್ತನೆ ಬೋಟಿನ ಕುಡರ ದಿಕ್ಕಿದು ಹಿಡಿದ ಕೊಡ್ಲ ಪಡಿ ಪ್ರಜ್ಞೇಶ್ವರಲ್ಲಿ ಆಯ್ಮ ಪ್ರಜ್ಞೇಶ ಪದ ಸಮಿತಿದ ಇಟ್ಟು ಆಯ್ಲಲ್ಲಿ ಸೊ ಅಂಚೆ ಬಿದಾಡ್ರ ಆತಜಿ ಗಂಟೆ ಆಜ ಒಂದು ಬರ್ತದೆ ಗೈಸ್ ವಾಯ್ಸ್ ಕೇನ್ ನಂದು ಗೊತ್ತುಜಿ ಮೈಕ್ ದಿತ್ತೆ ಅಲ್ಲ ಕೇನು ವೆರೈಟಿ ಪೂರ ಪ್ರಸ್ತುತ ಎಂದಿಜ್ಜ ಪ್ರಜ್ಞೇಶ ಸೌಂಡ್ಸ್ ಅಲ್ಲ ಡಿಜೆ ಅಂಜಿನಾಲೆ ಡ್ಯಾನ್ಸ್ ಪೂರ ಎಂಚೊಂಡು ಭಕ್ತಿಯನ್ನ ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಅಲ್ಲಿ ನಡೆಯಲ್ಲಿ ಸಿಕ್ಕಿದ ನುಡಿಯಂತೆ ಮನೆ ಮನೆಗೆ ಶೃಂಗೇರಿ ಶಾರದೆಯ ಭಾವಚಿತ್ರವನ್ನ ಹೊತ್ತು ಮನೆ ಮನೆಗೆ ತೆರವಾಗಿ ನಾವು ಈ ಶೋಭಾಯಾತ್ರೆಯಲ್ಲಿ ಆ ತಂಡದ ಸಮಯಕ್ಕೆ ಸರಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಶೋಭಾಯಾತ್ರೆಯನ್ನ ಮುಗಿಸಬೇಕು ಅನ್ನುವಂತಹ ಯೋಚನೆ ನಮ್ಮಲ್ಲಿದೆ. ಇದೀಗ ದಯವಿಟ್ಟು ಸ್ವಲ್ಪ ನಾವು ಒಂದು ಯಾತ್ರೆ ಇದ್ದೇವೆ. ದಯವಿಟ್ಟು ಒಂದು ಸ್ವಲ್ಪ ದೊಡ್ಡ ಸಂಖ್ಯೆಯ ಅಶ್ರಣ್ಣ ಅವರು ನಮ್ಮ ಜೊತೆ ಉಪಸ್ಥಿತಿಯನ್ನು ಪಡೆದಿದ್ದಾರೆ. ಶಾಸಕರಾದ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸ್ತಾ ಇದೀಗ ಪದ್ಮಾವತಿ ಅಮ್ಮನವರಿಗೆ ಶಾಲು ಹಾಕಿ ಮಗ ಇದೀಗ ಸ್ವಾಗತವನ್ನ ಕೊಡ್ತಾರೆ. ಮುಂದೆ ಶಾರದೆ ಮತ್ತು ತಾಯಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನ ಇದೀಗ ನಾವು ಇದೀಗ 91ನೇ ವರ್ಷದ ನವರಾತ್ರಿ ಉತ್ಸವದ ಪುತ್ತೂರು ಶಾರದೋತ್ಸವ ಇದೀಗ ಭಗವಧ್ವಜ ಧ್ವಜಾರೋಹಣಗೊಳ್ಳುವುದರ ಮುಖಾಂತರ ಉದ್ಘಾಟನೆಗೊಳ್ತಾ ಇದೆ. ಬೋಲೋ ಭಾರತ್ ಮಾತಾ ಕಿ ಶಾರದಾ ಮಾತೆಯ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಮಲ್ನಾಡು ಗಂಗನಾಯಕ ಹೊನ್ನಾಳ್ತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ.
ಧನ್ಯವಾದ.